ಜೇಮ್ಸ್ ಅನ್ನೋ ಸಿನಿಮಾ ಈಗ ಅವರು ಅಪ್ಪು ಸರ್ನ ಕೊನೆಯ ಸಿನಿಮಾ ಅವ್ರು ಮಾಡ್ತಾ ಇರುವಂತದ್ದು, ಅವರು ನಿರ್ದೇಶನ ಮಾಡಿರುವಂತದ್ದು. ಅಂದ್ರೆ ಒಬ್ಬ ನಿರ್ದೇಶಕನಾಗಿ ಬಹುಶಃ ಈ ಸಿಚುಯೇಷನ್ ಏನು ಚೇತು ಇಸ್ ಗಾನ್ ಥ್ರೂ, ಸಡನ್ ಡಿಮೈಸ್ ಆಫ್ ದ ಲೀಡ್ ಸ್ಟಾರ್ ಇನ್ ದ ಮೂವಿ, ಅದನ್ನ ಬಹಳ ತುಂಬಾ ತಾಕತ್ ಬೇಕು ಅದನ್ನ ಅರಗಿಸ್ಕೊಂಡು ಮತ್ತೆ ಆ ಒಂದು ಸಿನಿಮಾಗೂ ನ್ಯಾಯ ಒದಗಿಸಿ ಮಾಡ್ಕೊಡೋದಕ್ಕೆ. ಸೊ ಐ ವಿಶ್ ಯು ಗುಡ್ ಲಕ್ ಚೇತು. ಇದ್ದಿದ್ದು ಸುಮಾರು ಒಂದು 6,000 ಜನ ಬೆಳಿಗ್ಗೆ ಬುತ್ತಿ ಸಮೇತ ತಗೊಬಂದು ಕುಂತ್ಕೊಂಡು ಶೂಟಿಂಗ್ ನೋಡಿ ಅವ್ರ ಜೊತೆ ಫೋಟೋಗಳನ್ನ ತೆಗೆಸ್ಕೊಂಡು ಹೋಗ್ತಾ ಇದ್ದಂತ ಸಂದರ್ಭ. ಒಬ್ರು ಬರ್ತಾರೆ ಹೆಡ್ ಮಾಸ್ಟ್ರು, ಸರ್ ನಮ್ಮ ಕ್ಯಾರವನ್ ಅಲ್ಲಿ ಒಂದು ಸೀನ್ ಡಿಸ್ಕಷನ್ ಮಾಡ್ತಾ ಇರ್ತೀವಿ, ಒಂದು ನಮ್ಮ ಶಾಲೆನಲ್ಲಿ ಶೌಚಾಲಯ ಸಮಸ್ಯೆಗಳಿದೆ ಸರ್, ನಿಮ್ಮ ಕಡೆಯಿಂದ ಇದು ಮಾಡಬೇಕು ಅಂತಂದಾಗ ಅವ್ರು ಒಂದ್ಸಲ ನೋಡ್ತಾರೆ, ಸರಿ ಊಟ ಮಾಡಿ ನೀವು ಅಂತ ಹೇಳ್ತಾರೆ. ಅವ್ರು ಹೋಗ್ಬೇಕಾದ್ರೆ ಒಂದು ಚೆಕ್ ಜೊತೆ ಅವ್ರು ಹೋಗ್ತಾರೆ. ಅಂದ್ರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.